ಅವನಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಮಗಳನ್ನ ಆಟ ಆಡಿಸ್ತಾ ಇದ್ದ, ನಾನು ಮಾವ ಮಾವ ಅನ್ನುವಂಥ ಒಂದು ಗರ್ವ ಇರ್ತಿತ್ತು, ಅವನಿಗೆ ಹೆಮ್ಮೆ ಇರ್ತಿತ್ತು. ಲೈಫಲ್ಲಿ ಸೆಟ್ಲ್ ಆಗ್ತೇನೆ ಅನ್ನುವಂಥ ಒಂದು ಹಂತಕ್ಕೆ ತಲುಪಿದ್ದ. ಆಗ ದೇವರು ಕೂಡ ಕರ್ಕೊಂಡ್ರು. ಅದು ತುಂಬ ತುಂಬ ಬೇಜಾರಿದೆ ಅಲ್ವಾ. ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಒಂದು ಗೌರ್ಮೆಂಟ್ ಸ್ಕೂಲಿನ ಮಗುವಿಗೆ ನನ್ನಿಂದ ಆದಷ್ಟು ಸಹಾಯ ಮಾಡೋದು ಅಂತ ಹೇಳಿದ್ದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಏನಪ್ಪ ಅಂತ ಹೇಳಿದರೆ, ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ, ಒಂದು ವಿಚಾರ ಹೇಳುವ ಅಂತ. ಏನಂತ ಹೇಳಿದರೆ, ನನ್ನ ಚೈಲ್ಡ್ಹುಡ್ ಫೋಟೋಸ್ ಆಗಿರ್ಬೋದು, ಮತ್ತು ಇನ್ನು ಯಾವಾಗ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಆಲ್ರೆಡಿ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೇನೆ, ಸೊ ಯಾವಾಗ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಲಿಕ್ಕಿತ್ತು. ಸೊ ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಮೊನ್ನೆ ಲೈವಿಗೆ ಬಂದಾಗ ಕಮೆಂಟಲ್ಲಿ ಹೇಳಿದರೆ, ನನಗೆ ಹೆಸರು ನೆನಪಿಲ್ಲ ಯಾರು ಅಂತ, ಮೋಸ್ಟ್ಲಿ ಭರತ್ ಬಿರ್ವಾಸ್ ಏನೋ ಇತ್ತು. ಲೈವಲ್ಲಿ ಹೇಳಿದ್ರಿ ಚೈಲ್ಡ್ಹುಡ್ ಫೋಟೋವನ್ನು ಶೇರ್ ಮಾಡಿ ಅಂತ. ಸೊ ನನ್ನ ಜೊತೆಗೆ ಚೈಲ್ಡ್ಹುಡ್ ಫೋಟೋಸ್ ಅಂತ ಇರೋದು ನನ್ನ ತಮ್ಮನ ಜೊತೆ ತೆಗೆದ ಫೋಟೋಸ್ ಮಾತ್ರ, ಒಂದೇ ಫೋಟೋ. ಸೊ ನನಗೆ ಅದು ತುಂಬ 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 ಮೆಮೊರೇಬಲ್. ಅದು ಯಾವಾಗ ತೆಗೆದ ಫೋಟೋ ಅಂತ ಹೇಳಿದರೆ, ಡಿಸ್ಪ್ಲೇ ನೋಡ್ಬೋದು ನೀವು ಫೋಟೋ. ಸೊ ನನ್ನ ಚಿಕ್ಕಮ್ಮ ಇದ್ದಾರಲ್ವ, ದೀಪಾವಳಿ ವ್ಲಾಗಲ್ಲೆಲ್ಲ ಇದ್ದಾರೆ ನೋಡಿ, ಸೌಮ್ಯ ಚಿಕ್ಕಮ್ಮ ಅಂತ, ಪುತ್ತೂರಿನವರು. ಸೊ ಅವರ ಸೀಮಂತದ ಟೈಮಲ್ಲಿ ತೆಗೆದಂಥ ಫೋಟೋ ಅದು. ಸೊ ಅವರ ಅಂದರೆ ಚಿಕ್ಕನೇ ತೆಗೆದುಕೊಟ್ಟಿರೋ ಡ್ರೆಸ್ ಅದು. ಆ ಫೋಟೋ ಎಷ್ಟು ಮೆಮೊರೇಬಲು. ಆ ಫೋಟೋನೆಲ್ಲ ನೋಡುವಾಗ ನನ್ನ ತಮ್ಮನ ನೆನಪಾಗುತ್ತೆ. ಯಾಕಂತ ಹೇಳಿದರೆ ನನ್ನ ಜೊತೆಗೆ ಇಲ್ಲ, ನಮಗೆ ಜಸ್ಟ್ 1 ವರ್ಷ ಡಿಫ್ರೆನ್ಸ್ ಅಷ್ಟೇ, ನನಗೂ ನನ್ನ ತಮ್ಮನಿಗೆ. ಎಷ್ಟು ಕ್ಲೋಸ್ ಅಂತ ಹೇಳಿದರೆ, ಯಾರು ಕೂಡ ಅವನನ್ನು ಮುಟ್ಬಾರ್ದು, ಮತ್ತು ಅವನಿಗೆ ಅಮ್ಮ ಮನೆಯಲ್ಲಿ ಹೊಡಿಬಾರ್ದು, ಅಪ್ಪ ಹೊಡಿಬಾರ್ದು. ನಾನು ಕೂಗ್ತಾ ಇದ್ದೆ, ಅವನಿಗೆ ಏನಾದರೂ ಗಾಯ ಆಗ್ತಿದ್ರೆ ನಾನು ಕೂಗ್ತಾ ಇದ್ದೆ. ನನಗೆ ಈಗಲೂ ನೆನಪಿದೆ, ನಾನು ಇದನ್ನು ವ್ಲಾಗಲ್ಲಿ ಶೇರ್ ಮಾಡಿದ್ದೇನೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಂದು ದಿವಸ ನಾವು ಪೇರಳೆ ಕೊಯ್ಲಿಕ್ಕೆ ಅಂತ ಹೋಗಿದ್ವಿ. ನಮ್ಮ ಮನೆ ಹಿಂದೇನೆ ಒಂದು ತೋಟದ ಟೈಪಲ್ಲಿದೆ. ಸೊ ಅಲ್ಲಿ ಪೇರಳೆ ಆಗ್ತಾಯಿತ್ತು. ಸೊ ಹಾಗಾಗಿ ನಮಗೆ ಪೇರಳೆ ತಿನ್ನುವಂತ ಆಗಿತ್ತು. ಹೋಗಿದ್ವಿ. ನಾನು 2ನೇ ಕ್ಲಾಸ್, ನನ್ನ ತಮ್ಮ 1ನೇ ಕ್ಲಾಸ್ ಅಲ್ಲ, ಅವನನ್ನು ಸ್ವಲ್ಪ ಲೇಟ್ ಸೇರಿಸಿದ್ರು. ಆದರೆ 1 ವರ್ಷ ಮಾತ್ರ ನಮಗೆ ಡಿಫ್ರೆನ್ಸ್. ಅವನನ್ನು ಲೇಟ್ ಸೇರಿಸಿದ್ರು, ನನ್ನನ್ನು ಬೇಗ ಸೇರಿಸಿದ್ರು. ಹಾಗಾಗಿ ಅವನ ಅಂಗನವಾಡಿಯನ್ನು ಹೋಗ್ತಾ ಇದ್ದ. ಸೊ ಆ ಟೈಮಲ್ಲಿ ಪೇರಳೆ ಕೊಯ್ಲಿಕ್ಕೆ ಅಂತ ಹೋದ್ವಿ. ಪೇರಳೆ ನನಗೆ ಮರಕ್ಕೆ ಹತ್ತಕ್ಕೆ ಬರೋದಿಲ್ಲ, ಅದಕ್ಕೆ ಅವನು ಮರಕ್ಕೆ ಹತ್ತಿದ್ದ. ಸಣ್ಣ ಮರ ಅಷ್ಟೇ. ಸೊ ಅವನು ಮರದಿಂದ ಹತ್ತುವಾಗ ಸ್ವಲ್ಪ ಜಾರಿ ಇದರಲ್ಲಿ ನೇತಾಡಿಕೊಂಡ, ಅಂದರೆ ಕೊಂಬೆಯಲ್ಲಿ ನೇತಾಡಿಕೊಂಡಾಗ ಅಲ್ಲಿ ಕೆಳಗೆ ಒಂದು ಕುತ್ತಿ ಟೈಪಲ್ಲಿ ಇತ್ತು, ಚೂಪಾದ ಕುತ್ತಿ. ನೇತಾಡಿ ಅವನಿಗೆ ಜಾಸ್ತಿಗೆ ಇದು ಮಾಡಲಿಕ್ಕಾಗಲಿಲ್ಲ, ಅಲ್ಲಿ ಕೈ ಬಿಡುವಾಗ ಬಿದ್ದದ್ದು ಆ ಕುತ್ತಿಗೆ. ಅಂದರೆ ಈ ಕೈಯ ಭಾಗ ಉಂಟಲ್ಲ, ಇಲ್ಲಿ ಕಣ್ಣು ಓಪನ್ ಆದಾಗೆ ಇದಾಗಿತ್ತು, ಗಾಯ ಆಗಿತ್ತು. ಅವನು ಕೂಗಲಿಲ್ಲ, ಅವನು ನಗರ್ತಿದ್ದಾನೆ. ನನಗೆ ಗಾಯ ಆಯಿತು ಅಂತ ಅಷ್ಟು ಗರ್ವ ಅವನಿಗೆ. ಅವನು ನಗರ್ತಿದ್ದಾನೆ. ಸೊ ನಾನು ಅಳ್ತಾ ಇದ್ದೇನೆ. ನನಗೀಗ ಅವನ ನೋವನ್ನು ನಾನು ತಿಂತಿದ್ದೇನೆ, ಹಾಗೆ ಆಗಿತ್ತು ನನಗೆ. ಮತ್ತು ಅಮ್ಮ ಎಲ್ಲ ಬಂದು ಹಾಸ್ಪಿಟಲ್ಗೆ ಹೋಗಿ ಏನೋ ಸ್ಟಿಚ್ ಆಗಿದೆ. ಇಂಜೆಕ್ಷನ್ ಕೊಡುವಾಗ ಸ್ವಲ್ಪ ಕೂಗಿದ್ದಾನಂತೆ, ಅದನ್ನು ಹೊಲಿಗೆ ಹಾಕುವಾಗ ಅದು ಎಂತ ಅಷ್ಟು ಗರ್ವ ಅವನಿಗೆ. ಸೊ ಆ ಫೋಟೋಸ್ ಎಲ್ಲ ನೋಡುವಾಗ ಜಾಸ್ತಿ ನೆನಪಾಗೋದು. ನನ್ನ ವಾಲ್ಪೇಪರ್ ಕೂಡ ಅದೇ ಮೊಬೈಲಿದು, ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ. ಯಾಕಂತ ಹೇಳಿದರೆ, ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಪರ್ಸನ್ ಅಂತ ಇದ್ದರೆ ಅದು ನನ್ನ ತಮ್ಮನೇ. ಈಗ ಮತ್ತೊಬ್ಬ ತಮ್ಮ ಇದ್ದಾನೆ, ಅವನು ಕೂಡ ನನ್ನ ಬೆಸ್ಟ್ ಪರ್ಸನ್ ನನ್ನ ಲೈಫಲ್ಲಿ. ಅದಕ್ಕಿಂತ ಜಾಸ್ತಿ ನನ್ನ ತಮ್ಮ. ಯಾಕಂತ ಹೇಳಿದರೆ, ಅದೊಂದು ಹೇಳ್ತಾರೆ ನೋಡಿ, ಬಿಡಿಸಲಾಗದ ಬಂದ ಅಂತ, ಆ ಟೈಪಲ್ಲಿ ಆಗೋಗಿದೆ. ಅವನು ಇಲ್ಲ ಅಂತ ನನಗೆ ಅನಿಸೋದಿಲ್ಲ. ಎಲ್ಲೋ ಒಂದು ಕಡೆ ದೂರಕ್ಕೆ ಕೆಲಸಕ್ಕೆ ಹೋಗಿದ್ದಾನೆ, ಬರ್ತಾನೆ ಅದೇ ಮನಸ್ಸಲ್ಲಿ ಇದೇ ಹೊರತು ಅವನು ಇಲ್ಲ ಅನ್ನುವಂಥದ್ದು ನನಗೆ ಇಷ್ಟರವರೆಗೆ ಅನಿಸೋದು ತುಂಬ ಕಡಿಮೆ. ಕೆಲವೊಂದು ಸಲ ನಾನು ಚೈಲ್ಡ್ಹುಡ್ ಫೋಟೋ ಅಂತ ಹೇಳಿ ಇದನ್ನು ಎಮೋಷ್ನಲ್ ಆಗಿ ತಗೊಂಡು ಹೋಗ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂತ ಹೇಳಿದರೆ ಅದನ್ನು ಶೇರ್ ಮಾಡಿಕೊಳ್ಳುವಂತ ಆಯಿತು. ಕೆಲವೊಂದು ಸಲ ಇಲ್ಲೇ ಕೂತ್ಕೊಂಡು ತುಂಬ ಸಲ ನಾನು ಹೇಳೋದುಂಟು, ಅವನಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಮಗಳನ್ನ ಆಟ ಆಡಿಸ್ತಾ ಇದ್ದ, ನಾನು ಮಾವ ಮಾವ ಅನ್ನುವಂಥ ಒಂದು ಗರ್ವ ಇರ್ತಿತ್ತು, ಅವನಿಗೆ ಹೆಮ್ಮೆ ಇರ್ತಿತ್ತು. ದಿನ ಬರ್ತಾ ಇದ್ದ. ನಿಜವಾಗ್ಲೂ ಅವನಿಗೆ ಹೆಣ್ಮಕ್ಳು ಅಂತ ಹೇಳಿದರೆ ಆಯಿತು, ಅಷ್ಟು ಇಷ್ಟ. ತಂಗಿ ಅಂದ್ರೆ ಅಂತ ಹೇಳಿದರೆ, ನನ್ನ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ದಾರಲ್ವ, ಈಗಲೂ ಅವಳ ವಾಲ್ಪೇಪರಲ್ಲಿ ನನ್ನ ತಮ್ಮನೇ ಇದ್ದಾನೆ, ಅಣ್ಣ ಅಂತ ಹೇಳಿ. ಸೊ ಅಷ್ಟು ಇಷ್ಟ ಅವನಿಗೆ. ಈಗ ಒಂದು ಹೆಣ್ಮಗು ಹುಟ್ಟಿದೆ, ನನಗೆ ಎಷ್ಟು ಇಷ್ಟಪಡ್ತಾ ಇರಲಿಲ್ಲ. ಇದನ್ನು ನೆನೆಸ್ಕೊಳ್ಳೋಕೆ ಬೇಜಾರಾಗುತ್ತೆ. ಏನು ಮಾಡೋದು, ನಮಗೆ ಭಾಗ್ಯ ಇಲ್ಲ. ಪಾಪಿಗಳು ಆದಷ್ಟು ಬೇಗ ಅವರು ಅಂದ್ಕೊಂಡಾಗೆ ಆಯ್ತಷ್ಟೇ, ಮತ್ತೇನಿಲ್ಲ.
ಮ್, ಅಮ್ಮ, ನನಗೆ ಅಮ್ಮಂದು ಬೇಜಾರಾಗೋದು ತುಂಬ ಅಮ್ಮಂದು. ಅವನ ಮೊಬೈಲ್ ಅಮ್ಮನ ಜೊತೆ ಇದೆ, ಅದರಲ್ಲಿ ತುಂಬ ತುಂಬ ಫೋಟೋಸ್ಗಳೆಲ್ಲ ಇದೆ. ಸೊ ಆ ಫೋಟೋಸ್ಗಳನ್ನೆಲ್ಲ ಅಂದರೆ ಸೆಲ್ಫಿ, ಅಮ್ಮ ಜೊತೆ ತೆಗೆದ ಫೋಟೋಸ್ ಆಗಿರ್ಬೋದು, ಅವನ ಆರ್ಮಿದು ಅದು ಇದು ಅಂತೆಲ್ಲ ಅದೆಲ್ಲ ಎನ್ಸಿಸಿದ್ದು. ಸೊ ಆ ಫೋಟೋಸ್ ಎಲ್ಲ ನೋಡುವಾಗ ಅಮ್ಮ ಅವರಷ್ಟಕ್ಕೆ ಅಳೋದುಂಟು. ನಾವೀಗ ಅದನ್ನೆಲ್ಲ ಹೈಡ್ ಮಾಡಿಟ್ಟಿದ್ದೇವೆ, ಯಾಕಂತ ಹೇಳಿದ್ರೆ ಅವ್ರು ನೋಡೋದು ಬೇಡ ಅಂತ. ಆದರೆ ಎಲ್ಲೋ ಒಂದು ಕಡೆ ನೋಡಿದ್ರು ಬೆಟರ್, ಯಾಕಂದರೆ ಅವರ ಮನಸ್ಸಲ್ಲಿದ್ದ ನೋವೆಲ್ಲ ಕಣ್ಣೀರಾಗಿ ಹೋಗುತ್ತೆ ಅಲ್ವಾ ಅಂತ. ನಮಗೆ ಅಮ್ಮನಿಗೆ ಬೇಜಾರು ಮಾಡೋಕ್ಕೆ ತುಂಬ ಇಷ್ಟ ಇಲ್ಲ. ನಮಗೆ ಆಗಿರ್ಬೋದು, ತಮ್ಮನಿಗೆ, ಅಮ್ಮನಿಗೆ ಬೇಜಾರು ಮಾಡೋದು ಅಂತ ಹೇಳಿದರೆ ಅವ್ರು ಬೇಜಾರಾಗಿರಬಾರ್ದು, ಖುಷಿ ಖುಷಿಯಾಗಿರ್ಬೇಕು ಇರುವಷ್ಟು ದಿನ ಅಂತ ನಾವು ಹಾಗೆ ಅಂದ್ಕೊಳ್ಳೋದು. ಆದರೆ ತಮ್ಮನ ವಿಷಯ ಮಾತ್ರ ನಮ್ಮ ಲೈಫಲ್ಲಿ, ಅಪ್ಪ ಹೋದಾಗ ಸಮೇತ ನನಗೆ ಬೇಜಾರಾಗಿದೆ, ತುಂಬ ಬೇಜಾರಾಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ತಮ್ಮ ಅಷ್ಟು ವರ್ಷ ಒಟ್ಟಿಗೆ ಇದ್ದು ಕೊನೆಗೆ ಒಂದು ಲೈಫಲ್ಲಿ ಸೆಟ್ಲ್ ಆಗ್ತೇನೆ ಅನ್ನುವಂಥ ಒಂದು ಹಂತಕ್ಕೆ ತಲುಪಿದ್ದ. ಆಗ ದೇವರು ಕೂಡ ಕರ್ಕೊಂಡು, ಅದು ತುಂಬ ತುಂಬ ಬೇಜಾರಿದೆ. ನನ್ನ ಹಸ್ಬೆಂಡ್ ಜೊತೆ ಹೇಳೋದುಂಟು ತುಂಬ ಸಲ, ಅವ್ನು ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಮದುವೆ ಟೈಮಲ್ಲೆಲ್ಲ ಇರಬೇಕಿತ್ತು, ಈಗ ಮಗು ಆದಾಗ ಕೂಡ ಇರಬೇಕಿತ್ತು, ಒಂದು ಭಾಗ್ಯ ಅವನಿಗಿಲ್ಲ, ನಮಗೂ ಇಲ್ಲ. ಆದರೆ ಒಂದು ಏನು ಗೊತ್ತಾ, ಹೇಳ್ತಾರಲ್ಲ, ಒಳ್ಳೇದು ಮಾಡಿದರೆ ಮಾತ್ರ ಬೇಗ ಕರ್ಕೊಳ್ತಾರೆ ದೇವರು ಕೂಡ ಅಂತ. ಸೊ ಅನಿಸುತ್ತೆ, ಅದೊಂದು ಮಾತಿದೆ ನೋಡಿ, ಮಗು ಹುಟ್ಟುವಾಗ ಅಳ್ಬೇಕಂತೆ, ಯಾರು ಆ ಮಗು ದೊಡ್ಡಾದ ನಂತರ ತೀರಿ ಹೋದಾಗ ನಗಬೇಕಂತೆ. ಯಾಕೆಂತ ಹೇಳಿದರೆ, ಮಗು ಹುಟ್ಟಿ ಬರುವಾಗ ಈ ಭೂಮಿಯಲ್ಲಿ ಎಲ್ಲ ಕರ್ಮಗಳನ್ನು ಅನುಭವಿಸ್ತೀಯಲ್ವಾ ಅಂತ ಬೇಜಾರು ಮಾಡ್ಕೊಳ್ಬೇಕಂತೆ. ಸತ್ತೋದಾಗ ನೀನು ಎಲ್ಲ ಕರ್ಮಗಳನ್ನು ಮೆಟ್ಟಿ ನಿಂತು ಒಳ್ಳೆಯ ಇದಕ್ಕೆ ಹೋಗ್ತಾ ಇದ್ದಿ, ನಿಮಗೆ ಶಾಂತಿ ಸಿಗಲಿ, ಆ ಥರ ಎಲ್ಲ ಬ್ಲೆಸ್ ಮಾಡಿ ನಗೋದಂತೆ. ಗೊತ್ತಿಲ್ಲ ನನಗೆ ಅದು ಸರಿಯ ತಪ್ಪ ಗೊತ್ತಿಲ್ಲ, ಹೇಳೋದನ್ನು ಕೇಳಿದ್ದೇನೆ ಅಷ್ಟೇ. ಹಾಗೆ ಅದೆಲ್ಲ ನನಗೆ ಕೆಲವೊಂದು ಇದೆಲ್ಲ ನೋಡುವಾಗ ಅನಿಸುತ್ತೆ, ಅವನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದಾನೆ ಏನು, ಹಾಗಾಗಿ ಬೇಗ ಹೋದ ಅಂತ. ಬೇಗ ಹೋದ ಅನ್ನೋದಕ್ಕಿಂತ ಪಾಪಿಗಳು ಕೊಂದ್ರಲ್ವಾ ಅಂತ ಬೇಜಾರಷ್ಟೇ. ಅಷ್ಟೇ ಹೇಳಬೇಕಷ್ಟೇ. ಅವ್ರಿಗೆ ಯಾವತ್ತೂ ಉದ್ಧಾರ ಆಗಲ್ಲ ಅಂತ. ಅವರು ಈಗ ಮನೆ ಇಲ್ಲ, ಅವರಿಗೆ ಮನೆ ಇಲ್ಲದಂಥ ಪರಿಸ್ಥಿತಿ. ಇನ್ನು ಅದೆಲ್ಲ ನಮ್ಮ ಬಾಯಲ್ಲಿ ಬರಬಾರ್ದು, ಯಾಕಂತೇಳಿದ್ರೆ ದೇವರೇ ಕೊಡ್ತಾನೆ. ಅವರೊಟ್ಟಿಗೆ ಸೇರಿಕೊಂಡು ಕೆಲವರು ಕೂಡ, ಅವರಿಗೂ ಕೂಡ ದೇವರು ಕೊಡ್ತಾರೆ ಬಿಡಿ. ನಮ್ಮ ಚೈಲ್ಡ್ಹುಡ್ ಫೋಟೋಸ್ ಅಂತ ಹೇಳಿ ಎಲ್ಲೆಲ್ಲಿಗೂ ಹೋಯ್ತು ವಿಷಯ, ಮೂಡ್ ಆಫ್ ಆಯಿತು. ಎಸ್, ಆಗಲೇ ಹೇಳಿದಾಗೆ, ಅದೇ ನಾನು ಹೇಳಿದಲ್ವ, ಒಂದು ಚೈಲ್ಡ್ಹುಡ್ ಫೋಟೋಸು ಶೇರ್ ಮಾಡಿದ್ದು. ಮತ್ತೊಂದು ಏನಂತ ಹೇಳಿದರೆ, ಅದೇ ನೀವು ಹೇಳಿದ್ರಲ್ವ ಲವ್ ಸ್ಟೋರಿ ಯಾವಾಗ ಕಂಟಿನ್ಯೂ ಮಾಡ್ತೀರಾ ಅಂತ. ಈಗ ಮನೆಗೆ ಬಂದಿದ್ದೇನೆ ಆಲ್ರೆಡಿ, ಸೊ ಆದಷ್ಟು ಬೇಗ ಕಂಟಿನ್ಯೂ ಮಾಡ್ತೇನೆ. ಮತ್ತೊಂದು ವಿಷಯ ಹೇಳಲಿಕ್ಕಿತ್ತು ನನಗೆ. ನಾನು ಮೊನ್ನೆ ಹೇಳಿದ್ದೆ ಅಲ್ವ, ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಒಂದು ಗೌರ್ಮೆಂಟ್ ಸ್ಕೂಲಿನ ಮಗುವಿಗೆ ನನ್ನಿಂದ ಆದಷ್ಟು ಸಹಾಯ ಮಾಡೋದು ಅಂತ ಹೇಳಿದ್ದೆ. ಕುಚ್ಕೊಳ್ಳೋದಲ್ಲ, ಇನ್ನದು ಕೂಡ ಹೇಳಬೇಡಿ ನನಗೆ. ಏನಂತ ಹೇಳಿದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು ನನಗೆ, ಯಾರು ಏನು ಎತ್ತ ಬೇಡ, ಮೆಸೇಜ್ ಮಾಡಿದರು ನನಗೆ. ಅವರು ಇಂಥ ಈ ಥರ ಅಂದರೆ ಗೆಸ್ಟ್ ಟೀಚರ್ ಆಗಿ ಹೋಗೋದು ಅಂತ ಇರ್ತಾರಲ್ವ ನೋಡಿ, ಅಂದರೆ ಪರ್ಮನೆಂಟ್ ಟೀಚರ್ ಅಲ್ಲ, ಆ ಸ್ಕೂಲಲ್ಲಿ ಗೆಸ್ಟ್ ಟೀಚರ್ ಆಗಿ ಹೋಗೋದಂತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸ್ಕೂಲು, ಅಲ್ಲಿ ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದ್ದಾರೆ, ಹೆಸರೆಲ್ಲ ಬೇಡ. ಹಾಗಾಗಿ ಅವ್ರು ಹೇಳಿದರು, ನಾನು ಅವರಿಗೆ ಟೀಚರ್ ಅಲ್ಲ, ಆದರೆ ಬೇರೆಯವರು, ಆದರೆ ಅವರು ತುಂಬ ಕಷ್ಟದಲ್ಲಿದ್ದಾರೆ, ಅವರ ಮನೆ ಪರಿಸ್ಥಿತಿ ನೋಡಿದರೆ ಯಾರಿಗೂ ಬೇಡ, ಟಲ್ಪರ್ ಮನೆ ಅಂತೆ, ಹರಿದೋಗಿರೋ ಬಟ್ಟೆ ಎಲ್ಲ ಹಾಕ್ತಾ ಬರ್ತಿದ್ದಾರೆ. ಸೊ ಅವರಿಗೆ ನೀವು ಏನಾದರೂ ಬ್ಯಾಗ್ ಅದು ಇದು ಅಂತೆಲ್ಲ ತೆಗೆದುಕೊಟ್ರೆ ಹೆಲ್ಪ್ ಆಗ್ಬೋದು, ಯೂನಿಫಾರ್ಮಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅವ್ರ ಹತ್ರ ಹೇಳಿದೆ, ನೀವು ಅದಕ್ಕೆ ಬೇಕಾದ್ದೆಲ್ಲ ಮಾಡಿ, ನಾನು ಅದಕ್ಕೆ ಪೇಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಕೊಟ್ಟೆ. ಒಂದು ಖುಷಿ ಇದೆ ನನಗೆ. ನಾನು ನಿಮ್ಮ ಹತ್ರ ಹೇಳಿದ್ದೆ 20% ಅಂತ, ಬಟ್ ಅದಕ್ಕಿಂತ ಜಾಸ್ತಿ ಕೊಟ್ಟೆ. ಯಾಕಂದರೆ ಯೂನಿಫಾರ್ಮ್ ಎಲ್ಲ ನೋಡುವಾಗ ನನಗೆ ಬೇಜಾರಾಯಿತು. ಫೋಟೋ ಎಲ್ಲ ತೆಗೆದು ಕಳಿಸಿದ್ರು. ಆ ಯೂನಿಫಾರ್ಮ್ ಇದು ಎಷ್ಟು ಇದಾಯಿತು ಅದು ಕೂಡ ನನಗೆ ಬಿಲ್ಲೆಲ್ಲ ಕಳಿಸಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಬ್ಯಾಗ್, ಬುಕ್ಸ್ ಇಷ್ಟನ್ನು ತೆಗೆದುಕೊಟ್ಟಿದ್ದಾರೆ, ಪ್ಲಸ್ ಯೂನಿಫಾರ್ಮು. ಸೊ ಎಲ್ಲೋ ಒಂದು ಕಡೆ ನನ್ನ ಮಗುವಿಗೆ ಅದು ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ತೇನೆ ಅಷ್ಟೇ. ಸೊ
ಇವತ್ತಿನ ವಿಷಯ ಇಷ್ಟೇ ಇದ್ದದ್ದು ನನಗೆ, ಅದಕ್ಕೆ ನಾನು ವಿಡಿಯೋಗೆ ಬಂದು ಕೂತೆ ಅಷ್ಟೇ. ಸೊ ನಾಳೆಯಿಂದ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಇವತ್ತು ಹಸ್ಬೆಂಡ್ ಹೇಳಿದ್ದಾರೆ ಹೇಳ್ತೇನೆ ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.